ಬಡ ಜನರು ತಮ್ಮದೇ ಸ್ವಂತ ಜಾಗವಿದ್ರೂ ತಮ್ಮದೇ ಹೆಸರಿಗೆ ಮಾಡಿಕೊಳ್ಳೋಕೆ ಬಹಳಷ್ಟು ಕಷ್ಟಪಡ್ತಾರೆ. ಆದರೆ ಹಣವಂತರಿಗೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟುವುದು ಅಂದ್ರೆ ನೀರು ಕುಡಿದಷ್ಟು ಸುಲಭ. ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಸಹನಾ ಕನ್ವೆನ್ಷನ್ ಸೆಂಟರ್ ಹೆಸರಿನಲ್ಲಿ ಇಂಥದ್ದೇ ಒಂದು ಒತ್ತುವರಿ ಪ್ರಕರಣ ನಡೆದಿದೆ. ಬಡ ಜನರು ತಮ್ಮದೇ ಸ್ವಂತ ಜಾಗವಿದ್ರೂ ತಮ್ಮದೇ ಹೆಸರಿಗೆ ಮಾಡಿಕೊಳ್ಳೋಕೆ ಬಹಳಷ್ಟು ಕಷ್ಟಪಡ್ತಾರೆ. ಆದರೆ ಹಣವಂತರಿಗೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟೋದು ಅಂದ್ರೆ ನೀರು ಕುಡಿದಷ್ಟು ಸುಲಭ. ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿಯೇ ಸಹನಾ ಕನ್ವೆನ್ಷನ್ ಸೆಂಟರ್ ಹೆಸರಿನಲ್ಲಿ ಇಂತಹದ್ದೇ ಒಂದು ಒತ್ತುವರಿ ಪ್ರಕರಣ ನಡೆದಿದೆ. ರಾಜ್ಯದಲ್ಲಿ ರಾಜಕಾಲುವೆ, ಕೆರೆ ಒತ್ತುವರಿಯಂತಹ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಆದರೆ ಕುಂದಾಪುರ ತಾಲೂಕಿನ ಈ ಒತ್ತುವರಿ ಪ್ರಕರಣ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚುವುದಕ್ಕಿಂತ ಮುಂಚೆನೇ ಬೆಳಕಿಗೆ ಬಂದಿದೆ. 4 ವರ್ಷದ ಹಿಂದೆ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಸಹನಾ ಕನ್ವೆನ್ಷನ್ ಸೆಂಟರ್ ಹೆಸರಿನಲ್ಲಿ ಚಂದದ ಸಭಾಂಗಣವೊಂದು ನಿರ್ಮಾಣಗೊಂಡಿದೆ. ಸಭಾಂಗಣ ನಿರ್ಮಾಣ ಸ್ವಂತ ಜಾಗದಲ್ಲೇ ಆಗಿದ್ರೂ ಸಭಾಂಗಣದ ಪಾರ್ಕಿಂಗ್ ಮತ್ತು ಗಾರ್ಡನ್ ನಿರ್ಮಾಣಗೊಂಡಿದ್ದು ಸರ್ಕಾರಿ ಜಾಗದಲ್ಲೇ. ಸರ್ವೆ ನಂಬರ್ 207/4ರಲ್ಲಿ 18 ಸೆಂಟ್ಸ್ ಕೆರೆ ಪರಂಬೋಕು ಜಾಗವನ್ನ ಮಣ್ಣು ಮುಚ್ಚಿ ಪಕ್ಕದಲ್ಲಿರುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಸ್ಥಳೀಯವಾಗಿ ಸಾರ್ವಜನಿಕ ಹಿತಾಸಕ್ತಿ ದೂರು ಬಂದ ಕೂಡಲೇ ಪ್ರಕರಣ ಬೆಳಕಿಗೆ ಬಂದಿದೆ. ಕೋಟೇಶ್ವರ ಗ್ರಾಮ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಸುಮಾರು 94 ಸೆಣ್ಸು, ಒಂದು 60 ಸೆಣ್ಸು, ಒಂದು 34 ಸೆಣ್ಸು ಸರಕಾರಿ ಪರಂಬೋಗು ಜಾಗ ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಈ ಜಾಗದಲ್ಲಿ ಈ ಹಿಂದೆ ಮಳೆ ನೀರು ಹರಿಯುವ ತೋಡಿದ್ದು ಅದನ್ನು ಮುಚ್ಚಿರುವುದು ಕಂಡುಬರುತ್ತದೆ. ಆದರೆ ಒತ್ತುವರಿ ಜಾಗದಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ ಎಂದು ಅಳತೆ ಮಾಡದೆ ನನಗೆ ಖಚಿತವಾಗಿ ಸಾಮಾನ್ಯನಾಗಿ ಹೇಳಲು ಕಷ್ಟವಾಗುತ್ತದೆ. ಈ ಒತ್ತುವರಿ ಬಗ್ಗೆ ಈ ಹಿಂದೆ ಕಂದಾಯ ಇಲಾಖೆಗೆ ನಾನು ಲಿಖಿತವಾಗಿ ದೂರು ಸಲ್ಲಿಸಿರುತ್ತೇನೆ. ಒತ್ತುವರಿಯಾಗಿರುವ ಬಗ್ಗೆ ಒತ್ತುವರಿ ಸರ್ಕಾರದ ಪಾಣಿಪತ್ರವನ್ನು ನಕ್ಷೆಯನ್ನು ಲತ್ತೀಕರಿಸಿ ದೂರನ್ನು ಸಲ್ಲಿಸಿರುತ್ತೇನೆ. ಆ ದೂರಿನ ಪರಿಣಾಮ ಏನಾಗಿದೆ ಎಂದು ಈವರೆಗೂ ತಿಳಿದು ಬಂದಿಲ್ಲ. ಇದರ ಬಗ್ಗೆ ಹಲವು ಬಾರಿ ವಿಚಾರಣೆ ನಡೆಸಿದರೂ ಅದು ಆಮೇಗದಲ್ಲಿ ನಡೆಯುತ್ತಾ ಇದೆ. ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟ ಜಮೀನನ್ನ ಒತ್ತುವರಿ ಮಾಡಿದ ಗುಣರತ್ನ ಶೆಟ್ಟಿ ಮತ್ತು ಹೇಮಲತಾ ಶೆಟ್ಟಿಯವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು, ಕುಂದಾಪುರ ಅಸಿಸ್ಟೆಂಟ್ ಕಮಿಷನರ್ ಭೂಪಾಲನ್ ನಿರ್ದೇಶನದಂತೆ ಕುಂದಾಪುರ ತಹಶೀಲ್ದಾರ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಸಂಬಂಧಿಗಳು ಹೇಳಿಕೊಂಡು ತಿರುಗುತ್ತಾ ಅಕ್ರಮ ನಡೆಸುವ ಸರ್ಕಾರಿ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸುವುದಕ್ಕೆ ಪ್ರಯತ್ನ ನಡೆಸುವ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂಬುದು ಸಾರ್ವಜನಿಕರ ಆಗ್ರಹ. ಗ್ರಾಮ ಸರ್ವೆ ನಂಬರ್ 207/1/2ರಲ್ಲಿ ಮತ್ತು 300 ಬದು ಇದಿದೆ. ಅದರೊಳಗಡೆ ನಮ್ಮಲ್ಲಿ ಕೆರೆ ಪರಂಬೋಕು ಅಂತಿದೆ. ಅದರೊಳಗೆ ಒಂದು 18 ಸೆಂಟ್ಸ್ ಅಷ್ಟು ಜಾಗ ಇನ್ಕ್ಲೂಡಿಂಗ್ ಅಲ್ಲೇನೋ ಒಂದು ಈಗ ಆಲ್ರೆಡಿ ಒಂದು ರೋಡಿಗೆ ಅಲ್ಲೇ ಒಂದು ರೋಡ್ ಯಾರೋ ಗ್ರಾಮ ಪಂಚಾಯತ್ ಅವರು ಮಾಡಿದ್ದು ಉಂಟು. ಅದು ಎನ್ಕ್ರೋಚ್ ಆಗಿದೆ. ಅದ್ರ ಬಗ್ಗೆ ಇದು ಮಾಡಿ ಅವರು ಲಾಸ್ಟ್ ಏನೋ ಅವರು ಸಹನಾ ಅಂತೇಳಿ ಇದಾಯ್ತು ಸಾಹೇಬ್ರು ಹೇಳಿದ್ರಲ್ಲ, ಅವರ ಅಗ್ದಿ ಕ್ಲೋಸ್ ರಿಲೇಟಿವ್ಸು ಹಂಗೆ ಅಂತ ಅವ್ರದ್ದೇ ಅಂತ ಇದು ಮಾಡಿದ್ವಿ. ಬಟ್ ರಿಲೇಷನ್ಸ್ ಅಂತ ಗೊತ್ತಾಯಿತು. ಅದಾದಮೇಲೆ ಅವರಿಗೆ ನೋಟಿಸ್ ಎಲ್ಲ ಇಶ್ಯೂ ಮಾಡಿದ್ವಿ ನಮ್ಮ ಕಡೆಯಿಂದ, ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಅದು ತಂದುಕೊಡಿ ಅಂತ. ಅದರಲ್ಲಿ ಒಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ, ಇನ್ನೊಬ್ಬರು ಮಾಡಿಲ್ಲ. ಬಟ್ ಅಲ್ಲ ಹೇಳ್ತೀನಿ, ಗುಣರತ್ನ ಕೋಮ್ ವಿಜಯಕುಮಾರ್ ಅಂತ ಒಬ್ಬರು, ಮತ್ತು ಸಂಗ್ರಾಮ್ ಶೆಟ್ಟಿ ಬಿನ್ ವಿಜಯಕುಮಾರ್ ಅಂತ ಇಬ್ಬರಿಗೆ ಇದು ಮಾಡಿತ್ತು. ಸರ್ಕಾರಿ ಜಮೀನನ್ನ ನುಂಗಿ ನೀರು ಕುಡಿಯುವಷ್ಟರಲ್ಲಿ ಕಂದಾಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಒತ್ತುವರಿಗೊಳಿಸಿದ ಜಾಗವನ್ನ ತೆರವುಗೊಳಿಸುವತ್ತ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದರೆ ಹಣವಂತರು ಮಟ್ಟ ಹಾಕಿ ಕಾನೂನು ಕಾಪಾಡುವುದಕ್ಕೆ ಎಷ್ಟರ ಮಟ್ಟಕ್ಕೆ ಸಾಧ್ಯವಾಗುತ್ತೆ ಅನ್ನೋದು $1 ಬಿಲಿಯನ್ ಪ್ರಶ್ನೆಯಾಗಿದೆ.